ಗೋಲ್ಡನ್ ಗ್ರೌಂಡ್ ಪಕ್ಕದಲ್ಲಿ ಇವತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮುಖಾಂತರ ಅಂಗನವಾಡಿಯ ನೂತನ ಕಟ್ಟಡವನ್ನು ನಾವಿಲ್ಲಿ ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ. ಬಹುಶಃ ಈ ಪ್ರದೇಶದಿಂದ ತಾತ್ಕಾಲಿಕವಾಗಿ ನಡೆದಿದ್ದಾರೆ. ಎಷ್ಟು ಮಕ್ಕಳಿದ್ರು? 25 ಮಕ್ಕಳಿಗೆ ಒಂದು ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿಗಳ ಸೋದರಿ ಕಲಿತಾ ಇದ್ದರು. ಮತ್ತು ನಮ್ಮ ತಾಯಂದಿರಿಗೆ ವಿವಿಧ ಸವಲತ್ತುಗಳು ಒದಗಿಸಲಾಗ್ತಿತ್ತು. ಶಾಶ್ವತ ಕಟ್ಟಡದಲ್ಲಿ ಬಂದು ನಿಂತಿರುವುದು ಸರ್ಕಾರದ ವಿವಿಧ ಸವಲತ್ತನ್ನು ಇನ್ನಷ್ಟು ಉತ್ತಮವಾಗಿ ಈ ಊರ ಮಕ್ಕಳಿಗೆ ಮತ್ತು ತಾಯಂದಿರಿಗೆ ಇವತ್ತು ಕೊಡುವ ಮೂಲಕ ಭವಿಷ್ಯ ದಿನಗಳಲ್ಲಿ ಅತ್ಯುತ್ತಮವಾದ ಒಂದು ವಿದ್ಯಾರ್ಥಿಯ ವ್ಯಕ್ತಿತ್ವ ಬೆಳೆಸಿಕೊಳ್ಳಲಿಕ್ಕೆ ಪ್ರಾರಂಭದಿಂದಲೇ ಇದು ಸದಾವಕಾಶ ಇವತ್ತು ಆಗ್ತದೆ. ಸರ್ಕಾರ ಬರುವ ಎಲ್ಲ ಸವಲತ್ತುಗಳು ಸಮರ್ಪಕವಾಗಿ ಬಹುಶಃ ನಮ್ಮ ಸ್ಥಳೀಯರ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಕೊಡಲಿಕ್ಕೆ ನಮ್ಮ ಇಲಾಖೆಯ ಇಲ್ಲಿರುವಂಥ ನಮ್ಮ ಅಂಗನವಾಡಿ ಟೀಚರ್ ಮತ್ತು ಆಯಾ ಮತ್ತು ಎಲ್ಲ ನಮ್ಮ ಅಧಿಕಾರಿ ವರ್ಗದವರು ತಮ್ಮ ಸಹಕಾರ ಕೊಡ್ತಾ ಇದ್ದೇವೆ. ಊರ ನಗರಸಭೆ ಸದಸ್ಯರು ಪಂಚಾಯತ್ ಸದಸ್ಯರು ತಮ್ಮ ಸಹಕಾರ ಕೊಡಬೇಕೆಂದು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸ್ಥಳೀಯ ಮಾಜಿ ಸದಸ್ಯರಾಗಿರುವಂಥ ಹಮೀದ್ ಅವರು, ಹರೀಶ್ ಬಾಬು ಅವರು, ನಮ್ಮ ಸುಕುಮಾರ್ ಅವರು, ಲತೀಶ್ ಅವರು, ಅದೇ ರೀತಿ ಬಶೀರ್, ಚಂದ್ರಕಾಂತ್, ಕಿಶನ್, ಕಲಾವತಿ ಅವರು, ಸಲಾಂ, ನಮ್ಮ ಚೀಫ್ ಆಫೀಸರ್ ಆಗಿರುವಂಥ ಪ್ರಭಾಕರ್ ಅವರು ಮತ್ತು ಈ ಒಂದು ಕಟ್ಟಡಕ್ಕೆ ಬರಲಿಕ್ಕೆ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಈ ಕಟ್ಟಡವನ್ನು ಬಹುಶಃ ಪ್ರಾರಂಭ ಮಾಡಲಿಕ್ಕೆ ತಮ್ಮ ಪ್ರಮುಖವಾದಂಥ ವಹಿಸುವಂಥ CDP ಆದಂಥ ಶೈಲಾ ಕರ್ಗೀರ್ ಅವರು ಮತ್ತು ನಮ್ಮ ಸೂಪರ್ವೈಸರ್ ಆಗಿರುವಂತಹ ಶಂಕರಿ ಅವರು, ನಮ್ಮ ಟೀಚರ್ ಆಯಾ ಮತ್ತು ಬಾಲವಿಕಾಸ ಸಮಿತಿ ಅಧ್ಯಕ್ಷ ಸರ್ವ ಸದಸ್ಯರು ಇದ್ದಾರೆ. ಎಲ್ಲರಿಗೂ ನಾನು ಶುಭಾಶಯ ಇವತ್ತು ಸಲ್ಲಿಸಿ ಆದಷ್ಟು ಉತ್ತಮವಾದ ಕಟ್ಟಡ ಆದಷ್ಟು ಬೇಗ ಮೇಲೆ ಬರಲಿ. ಇವತ್ತು ನಮ್ಮ ನಜರ್ ಅವರು ಕೂಡ ಉತ್ತಮವಾದ ಕೆಲಸವನ್ನು ನಿರ್ವಹಿಸುವರು. ಅವ್ರಿಗೆ ನಾನು ಶುಭಾಶಯ ಕೂಡ ಸಲ್ಲಿಸ್ತೇನೆ. ಈ ಸಂದರ್ಭದಲ್ಲಿ ಅಂದರೆ ನಾವು ನಿನ್ನೆ ತಾನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನೆ ಮಂಗಳೂರು ಗ್ರಾಮಾಂತರ ವತಿಯಿಂದ ಇಲ್ಲಿ ಕೊಂಡಾಣದಲ್ಲಿ ಈ ದಿನ ನಾವು ನಿವೇಶನ ಪೂಜೆ ಮಾಡಿದ್ದೀವಿ. ನಮ್ಮ ಇಲಾಖೆ ಅನುದಾನದಡಿಯಲ್ಲಿ ಈ ನಿವೇಶನದ ಸರ್ವೆ ಕಾರ್ಯದಿಂದ ಹಿಡಿದು ಇಲ್ಲಿಯವರೆಗೂ ಸನ್ಮಾನ್ಯ ಶ್ರೀಯುತ UT ಖಾದರ್ ಸರ್ ಅವರ ಸಹಕಾರ ತುಂಬಾ ಇದೆ. ಯಾಕಂದರೆ ನಮಗೆ ಪ್ರತಿ ಹೆಜ್ಜೆಯಲ್ಲೂ ಕೂಡ ಅವರು ಸಹಕಾರ ನೀಡಿದ್ದಾರೆ. ಯಾಕಂದರೆ ಸರ್ವೇದು ಇಲ್ಲಿ ಸ್ವಲ್ಪ ಮೊದಲು ಸರ್ವೆ ಮಾಡೋದಾಗಲಿ, ಆಮೇಲೆ ಅನುದಾನ ಬಿಡುಗಡೆಯಲ್ಲಿ ಅವರ ಸಹಕಾರ ಹಾಗೂ ಕಾಳಜಿ ತುಂಬ ಇದೆ. ಇದಕ್ಕೋಸ್ಕರ ಶ್ರಮಿಸಿದಂತಹ ಎಲ್ಲರಿಗೂ ಕೂಡ ನಾನು ನಮ್ಮ ಮೇಲ್ವಿಚಾರಕಿಯರು ಇರ್ಬೋದು, ಅಂಗನವಾಡಿ ಕಾರ್ಯಕರ್ತರು, ಸ್ಥಳೀಯರು ಹಾಗೂ ನಮ್ಮ ಜನಪ್ರತಿನಿಧಿಗಳು, ಮುಖ್ಯವಾಗಿ ಮುಖ್ಯಾಧಿಕಾರಿಗಳು ಸಹ ಇದರಲ್ಲಿ ಸಹಕಾರ ನೀಡಿದ್ದಾರೆ. ಹಾಗಾಗಿ ಎಲ್ಲರ ಸಹಕಾರದಿಂದ ಇಲ್ಲಿ ಒಂದು ನೂತನ ಅಂಗನವಾಡಿ ಕಟ್ಟಡ ಪ್ರಾರಂಭ ಆಗಲಿ. ಅದರಿಂದ ನಮ್ಮ ಎಲ್ಲ ಇಲಾಖೆಯ ಮಕ್ಕಳು ಹಾಗೂ ಮಹಿಳೆಯರು ಹಾಗೂ ಇತರ ಫಲಾನುಭವಿಗಳಿಗೆ ಇಲಾಖೆಯ ಎಲ್ಲ ಯೋಜನೆಗಳು ನಮ್ಮ ಅಂಗನವಾಡಿ ಕಾರ್ಯದ ಮೂಲಕ ಸೇರುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.